ಇತಿಹಾಸ ಪ್ರಸಿದ್ಧ ವಿಟ್ಲಾರಮನೆಯ ಆಡಳಿತಕ್ಕೆ ಒಳಪಟ್ಟ ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ದೈವ ಶ್ರೀ ಮುಂಡಾಲತ್ತಾಯ ದೈವದ ಮೂಲಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಮತ್ತು ನೇಮೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಆಲಂಪಾಡಿ ಬ್ರಹ್ಮಶ್ರೀ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೆಯಿತು. ಡಿಸೆಂಬರ್ 31ರಂದು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಿಂದ ಶ್ರೀ ದೈವದ ಭಂಡಾರವನ್ನ ಮೂಲಸ್ಥಾನಕ್ಕೆ ತೆಗೆದುಕೊಂಡು ಹೋಗುವ ದೈವಿ ಕಾರ್ಯ ನಡೆಯಿತು. ಜನವರಿ 1ರಂದು ಬೆಳಗ್ಗೆ 10 ಗಂಟೆಗೆ ಮುಂಡಾಲತ್ತಯ್ಯ ದೈವದ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವ ಮತ್ತು ಮಧ್ಯಾಹ್ನ ಶ್ರೀ ದೈವದ ನೇಮೋತ್ಸವ ನೆರವೇರಿತು. ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವಾಲಯದ ಪ್ರಧಾನ ದೈವ ಆಗಿರುವ ಮುಂಡಾಲತ್ತಾಯ ದೈವದ ಮೂಲಸ್ಥಾನ ಶತಮಾನಗಳಿಂದ ಸಂಪೂರ್ಣವಾಗಿ ನಶಿಸಿ ಹೋಗಿ ಅಜೀರ್ಣಾವಸ್ಥೆಯಲ್ಲಿತ್ತು. ವರ್ಷಗಳ ಹಿಂದೆ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಂತೆ ದೈವಸ್ಥಾನದ ಮೂಲಸ್ಥಾನದಲ್ಲಿಯೇ ನೂತನವಾದ ದೈವದ ಗುಡಿಯನ್ನು ನಿರ್ಮಿಸಲು ತೀರ್ಮಾನಿಸಲಾಯಿತು. ಈ ದೈವದ ಜೀರ್ಣೋದ್ಧಾರ ಮಾಡುವಲ್ಲಿ ವಿಟ್ಲದ ಸಮಸ್ತ ಭಕ್ತರೆಲ್ಲರೂ ಕೈಜೋಡಿಸಿದ್ದು ಕೇವಲ 48 ದಿನಗಳಲ್ಲಿ ದೈವಸ್ಥಾನದ ನಿರ್ಮಾಣದ ಸಂಕಲ್ಪ ನೆರವೇರಿ ಬ್ರಹ್ಮಕಲಶೋತ್ಸವ ನಡೆಯಿತು. ಕಾರ್ಯಕ್ರಮ ಇಡೀ ವಿಟ್ಲದ ಸೀಮೆದ ಮಹಾಜನತೆ ಸಮಿತಿದ ಅಕ್ಲೈಕ್ ಮಲ್ತನಂಚಿನ ಸೇವೆ ಅವು ನಿಜವಾದ ಅಕ್ಲು ಕೊರ್ನಂಚಿನ ಭಕ್ತಿದ ಅಕ್ನ ಶ್ರಮ ಮಾತ್ರ ವಿಶೇಷವಾದ ನಡತನಿರ್ದಾದ ಈ ಒಂಜಿ ದಿವ್ಯ ಸಾನ್ನಿಧ್ಯ ಮುಂಡಲ್ತಾಯನ ಕೇವಲ 48 ಮದಿನೊಟ್ಟು ಆತನದ ಪಂಡ ಹೌದು ಅನ್ನೋ ಆ ದೈವ ಶಕ್ತಿಯೇ ಇನ್ನು ನಡಪಡ್ದು ಕೊಡ್ತಾನೆ ಅನ್ಪುಣ ಉಣ್ಣಿಸ್ತಂದೆ ಕೋಡೆ ಶುರುವಾಯಿನಂಚಿನ ಈ ಬ್ರಹ್ಮಕಲಶೋತ್ಸವ ಇತ್ತ ಇನಿ ಮುಟ್ಟ ನಡ್ತದೆ 10 ಗಂಟೆಲ 7 ನಿಮಿಷಗೆ ಆ ದೈವಲ್ನ ಬ್ರಹ್ಮಕಲಶೋತ್ಸವ ನಡ್ತಂಡೆ ಬಾಕಿ ನೇಮ ಬಾಕಿ ಪೂರ ಕರ್ಮ ಬಯ್ಯದೊಲೈ ಅದು ಪರ್ಲುದ ನಡುಪೇರು ಉಂಡು ನೆಕ್ ಮಾತೆಲ್ಲ ಪ್ರತಿಯೊರ್ಲ ಭಾಗವಹಿಸದೆ ಈ ದೈವದ ಸಿರಿಮುಡಿಗಂಧ ಪ್ರಸಾದನ ಸ್ವೀಕರಿಸೋದಕ್ಕೇನೊಂದಿಲ್ಲ. ಮತ್ತೆ ಇನ್ನು 1 ತಾರೀಕು ಜನವರಿ 2021 ಹೊಸ ವರ್ಷದ ಹೊಸ ಮುಹೂರ್ತೋಡು ಈ ಅವಕಾಶ ಒಂದು ತಿಕ್ಕದಿಂದ ಈ ದೈವಸ್ಥಾನ ಜೀರ್ಣೋದ್ಧಾರದ ದೈವಲೇನೆ ಪುನರ್ ಪ್ರತಿಷ್ಠಾಪನಾ ಕ್ರಿಯೆ ನೆಟ್ಟು ಭಾಗಿಗಳಾಗ್ಯಾರ ಎಂಕ್ಲೇನು ಒರಿಪದೇರ ಅನ್ಬಿಲ್ಲ ಆ ಖುಷಿ ಉಂಡು ನೆಟ್ಟು ಎಂಕ್ಲ ಭಾಗಿಗಳಾತ ಅವೇ ರೀತಿ ತೂಪನ ಯೋಗ ಭಾಗ್ಯ ಇತ್ತು. ಈ ಕೊರೋನಾ ಸರ್ವನಾಶ ಅದು ನನ್ನ ಮಾಂತೆಲ್ಲ ಈ ಹೊಸ ವರ್ಷೋಡು ಮಾಂತ ದೈವದ ಕಾರ್ಯ ದೇವರ ಕಾರ್ಯ ಭಾಗವಹಿಸಲಿಕ್ಕಾದ ದೂರ ಇತ್ತನಕ್ಕೆ ನನ್ನ ಕೈತಲ್ ಬರ್ತದೆ ಇನಿ ಬರೆಯರ ಅನ್ನಕ್ಕೆಲ್ಲ ಬತ್ತಲ್ಲ ಕೈ ಮುಗಿಪುನಂಚನೆ ಆವಡು ಖಾಲಿ 47 ದಿನೊಟ್ಟು ಕೆಲಸ ಪ್ರಾರಂಭ ಆದ ಇನಿ ಬ್ರಹ್ಮಕಲಶದ ಶುಭಮುಹೂರ್ತಡು ಬ್ರಹ್ಮಕಲಶಲಾಂಡ್ ಬ್ರಹ್ಮಶ್ರೀ ಆಲಂಪಾಡಿ ಪದ್ಮನಾಭ ತಂತ್ರಿಗಳೇನ ಮುಖ್ಯನ ಆ ಬ್ರಹ್ಮಕಲಶ ಪೊರ್ಲುಟೆ ನಡತಂಡು ಎಂಕ್ಲೆಗ್ ಮಾತೆರೆಗ್ಲ ಸೀಮೆದ ಭಕ್ತಾದಿಗಳಿಗೆ ಮಾತ ಒಂಜಿ ಶಕ್ತಿ ಕೊರ್ಪುನ ಅಂಚಿನ ಒಂಜಿ ದೈವ ಪಂಡನಲ ತಪ್ಪತ್ತು ಅಂಚಿನ ಒಂಜಿ ದೈವಸ್ಥಾನದ ಬ್ರಹ್ಮಕಲಶ ನಮ್ಮ ಒಂಜಿ ಕಾಲಟ ಆಪ್ನೆಂದು ಪಂಡ ಎಂಕಲ್ನ ಯೋಗನೇ ಸರಿ ಅಂಚನೆ ಏತ ವರ್ಷ ಒಂದು ಅರೋರಿ ಆದಿತ್ತು ಈ ಅರೋರಿ అయిన నేను ಈ ಸರ್ತಿ ಈ ದೇವಸ್ಥಾನಕ್ಕಲು నేను ಜೀರ್ಣ ಉದ್ಧಾರವನ್ನು ದಾಯ ಬಂಡ ಎಂಕಲ ದುಂಬು ಕಟ್ನಾಕಲ ಅಂದಾಳಲ್ಲ ಆಯ್ತು ಇಂತ ಕಟ್ಟುನಾಯನ ನಾಲಗಿಡು ಪಣ್ಣೆ ಮುಟ್ಟ ಒಂಜಿ ದೇವಸ್ಥಾನ ಸ್ನಾನ ಉಂಡು ಆ ಸ್ನಾನಡು ಈ ದೈವ ಯಾನು ಉಳ್ಳೆ ಅವಳು ಈಗ ಸ್ನಾನಮಾನ ಅವಳು ಮೇನ ನೇತೃತ್ವರು ಮೇ ಬಂದ ಅಂಚೆನದು ಆ ಈ ಜನಕ್ಕೆಲ್ಲ ಗ್ರಾಮಸ್ಥರೆಲ್ಲ ಸೇರಿದು ಮತ್ತೆ ಮಲ್ತೇವೆ. ಈ ವೇಳೆ ಬಂಗಾರು ಅರಸರು ಸಮಿತಿ ಗೌರವಾಧ್ಯಕ್ಷರಾದ ಜಗನ್ನಾಥ ಸಾಲ್ಯಾನ್, ಸತೀಶ್ ಕುಮಾರ್ ಆಳ್ವ ಇರಾಬಾಳಿಕೆ,
ಕೃಷ್ಣಯ್ಯ ಕೆ, ಅಧ್ಯಕ್ಷ ಕೀರ್ತನ್ ಕೆದ್ಲಾಯ ಗುರುಂಪು, ಕಾರ್ಯಾಧ್ಯಕ್ಷ ಬಾಬು ಕೆವಿ, ಉಪಾಧ್ಯಕ್ಷ ಹರೀಶ್ ವಿಆರ್, ಹರೀಶ್ ಪೂಜಾರಿ, ನರಸಪ್ಪ ಪೂಜಾರಿ, ಮಂಜುನಾಥ್ ಎಸ್, ಸಂಜೀವ ಪೂಜಾರಿ ಎನ್, ರಾಜೇಶ್ ವಿಟ್ಲ, ರವಿಚಂದ್ರ, ಜಗದೀಶ್ ಪಾಣೆಮಜಲು, ಪದ್ಮನಾಭ, ವಸಂತಗೌಡ, ಪದ್ಮನಾಭಗೌಡ, ಲಿಂಗಪ್ಪಗೌಡ, ನಾರಾಯಣಗೌಡ, ಮೋಹನ್ ಗೌಡ ದೇವಸ್ಯ, ಲಿಂಗಪ್ಪಗೌಡ ದೇವಸ್ಯ ಮೊದಲಾದವರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.